ಕರಾವಳಿಯಲ್ಲಿ ಮೀನುಗಾರಿಕೆಯು ಅನೇಕ ಇದೆ. ಆಳ ಸಮುದ್ರದಲ್ಲಿ ಬೋಟ್ ಮೂಲಕ ಯಾಂತ್ರಿಕ ಮೀನುಗಾರಿಕೆಯು, ನದಿಯಲ್ಲಿ ಬಲೆಗಳ ಮೂಲಕ ಮೀನುಗಾರಿಕೆಯಾದರೆ, ನದಿ ತೀರದಲ್ಲಿ ನದಿ ನೀರಿನ ಅಬ್ಬರ ಕಂಡು ಗಾಳದ ಮೂಲಕ ಮೀನು ಹಿಡಿಯುವುದು ಭಾರಿ ತಾಳ್ಮೆಯ, ಚಾಕಚಕ್ಯತೆಯ ಕೆಲಸ. ಬೀಣಿಯಂತ ಗಟ್ಟಿದಾರದಲ್ಲಿ ಎಸ್ ಆಕಾರದ ಸೂಜಿ ಮೊನೆಗೆ ಕೆಲವು ಮೀನಿನ ಆಹಾರವನ್ನೇ ಗಾಳಕ್ಕೆ ಹಾಕಿ ನದಿಗೆ ಎಸೆದಾಗ, ಮೀನು ಆಹಾರ ಎಂದು ತಿಂದಾಗ ಅದು ಕುತ್ತಿಗೆಗೆ ಸಿಲುಕಿ ಒದ್ದಾಡುವ ಸಮಯದಲ್ಲಿ ನಾಜೂಕಾಗಿ ಎಳೆದು ಕುಣಿಕೆಯನ್ನು ತೆಗೆದು ದಡದಲ್ಲಿ ಇರಿಸುತ್ತಾರೆ. ಕೆಲವು ಸೇತುವೆಯ ಮೇಲೆ, ನದಿ ತೀರದಲ್ಲಿ ರಾತ್ರಿಯಲ್ಲಿ ಮತ್ತು ಕೆಲವು ನಿಗದಿತ ಸಮಯದಲ್ಲಿ ಗಾಳದ ಮೂಲಕ ಮೀನು ಹಿಡಿದು ಜೀವನ ಮಾರ್ಗ ಕಂಡುಕೊಳ್ಳುತ್ತಿರುವವರು ಅನೇಕ ಮಂದಿ ಇದ್ದಾರೆ. ಬಾರಕೂರು ಬೆಣ್ಣೆಕುದ್ರುವಿನ ಸೀತಾ ನದಿ ತೀರದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಕೆಲವರು ಗಾಳದಿಂದ ಮೀನು ಹಿಡಿಯುತ್ತಿರುವುದು ಕಂಡುಬಂತು. ಅತಿ ರುಚಿಕರ ಎನ್ನಲಾದ ಗಾಳದ ಮೀನನ್ನು ಹಿಡಿಯುವುದು ಕೂಡ ಒಂದು ತಾಳ್ಮೆಯ ಕಲೆಯಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.